ಜಗತ್ತಿನಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಹೆಚ್ಚು ಬೆಳೆಯುವ ಹಾಗೂ ವಿದೇಶಗಳಿಗೆ ಹೆಚ್ಚು ರಫ್ತು ಮಾಡುವ ದೇಶ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ. ಹಣ್ಣುಗಳನ್ನು ಬೆಳೆಯುವಲ್ಲಿ ಭಾರತ 2ನೆಯ ಸ್ಥಾನದಲ್ಲಿದೆ. ಒಟ್ಟು ಟನ್ಗಳ ಲೆಕ್ಕದಲ್ಲಿ ವರ್ಷಕ್ಕೆ ಹಣ್ಣು ಬೆಳೆಯುವ ಪಟ್ಟಿ ಮುಂದಿನಂತಿದೆ. ಚೀನಾ 24.27 ಕೋಟಿ ಟನ್, ಭಾರತ 10.59 ಕೋಟಿ ಟನ್, ಬ್ರೆಜಿಲ್ 3.97 ಕೋಟಿ ಟನ್, ಟರ್ಕಿ 2.41 ಕೋಟಿ ಟನ್, ಮೆಕ್ಸಿಕೋ 2.38 ಕೋಟಿ ಟನ್, ಯುಎಸ್ಎ 2.37 ಕೋಟಿ ಟನ್, ಇಂಡೋನೇಷಿಯಾ 2.27 ಕೋಟಿ ಟನ್, ಸ್ಪೇನ್, ಇರಾನ್, ಇಟಲಿಗಳು 10ರವರೆಗಿನ ಸ್ಥಾನಗಳಲ್ಲಿವೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore.